ಮಲ್ಲೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಅಂಗಾರೆ ಬ್ರಹ್ಮಕಲಶದ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತು. ಬೇರೆ ಬೇರೆ ವಿಷಯದಾಸ ತಂತ್ರಿ ಒಡಿಯೂರು ಸ್ವಾಮೀಜಿ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾಲ್ಗೊಂಡು ಮಲ್ಲೂರು ಈಶ್ವರ ದೇವಸ್ಥಾನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಅಂಗಾರೆ ಬ್ರಹ್ಮಕಲಶದ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತು. ಬೇರೆ ಬೇರೆ ವಿಠಲದಾಸ ತಂತ್ರಿಯರು ಆಶೀರ್ವಚನ ಕೊರಿಯರು. ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿಯರು ಆಶೀರ್ವಚನ ಕೊರ್ದು ದೇವಸ್ಥಾನದ ಜೀರ್ಣೋದ್ಧಾರ ಪಂಡವು ಜನಕ್ಲಿನ ಜೀರ್ಣೋದ್ಧಾರದ ಗುರ್ತುಲಾದುಂಡು ನಮ್ಮ ಬದುಕು ಪೊರ್ಲ ಆವಡುಂದಾಂಡ ದೇವಸ್ಥಾನಗಳು ಜೀರ್ಣೋದ್ಧಾರ ಆವಡು ಒಂದು ಪಂಡೇರು. ಒಂದು ಪೊರ್ಲದ ರಾಷ್ಟ್ರ ನಿರ್ಮಾಣ ಆವಡು ಅಂದಾಂಡ ಧರ್ಮದ ಬದ್ಧತೆ ಉಪ್ಪೋಡು ನಮ್ಮಡ ಆದರ್ಶವಾಯಿನ ಬದುಕು ನಮ್ಮ ಆವಡು ಅಂದಾಂಡ ಧರ್ಮದ ಪ್ರಜ್ಞೆ ನಮ್ಮಡ ಮೂಡ್ದು ಉಪ್ಪೋಡು ನಮ್ಮ ಸಾಧ್ಯ ಅಂದಾಂಡ ನಮ್ಮ ಸಂಸ್ಕೃತಿದ ವಾರಿಸುದಾರ್ಯರು ನಮ್ಮ ಆವಡು ನಮ್ಮ ಸಂಸ್ಕೃತಿದ ವಾರಸುದಾರರು ನಮ್ಮ ಆವಡು ಅವು ಆವಡು ಅಂದ ನಂಚಿನ ಶ್ರದ್ಧಾ ಕೇಂದ್ರಗಳು ಪುನರುತ್ಥಾನ ಆಪುಣಂಚಿನ ಕಾರ್ಯಗಳು ಆವಡು ಐಕ್ ಪಣ್ಪೇರೆ ಧರ್ಮೋತ್ಥಾನದ ಮೂಲಕ ರಾಷ್ಟ್ರೋತ್ಥಾನ ಅಂತ ಭಾರಿ ಲಾಯ್ಕದೊಂದು ಶಬ್ದಗಳು ಉಂಟು ಎಂಚ ಅಂದ್ಕೆಂಡ ಆ ಉದ್ಧಾರದ ವಿಷಯವನ್ನು ಉತ್ಥಾನದ ವಿಷಯವನ್ನು ನಮ್ಮ ಗೆತ್ತ ಅಂದಾಂಡ ನಮ್ಮ ಆತ್ಮನ ಉತ್ಥಾನ ಆವಡ ಬೋಡ್ಚ ಐಕ್ ಬೋಡ್ತನಂಚಿನ ಆಧ್ಯಾತ್ಮದ ಚಿಂತನೆಯನ್ನು ಮಾಡ ಬೋಡ್ಚ ಅಂದ್ಕೆಂಡ ಬೋಡು ಒಂದು ಪಣ್ಪೇರೆ ತೇರಿನಾಕ್ಲಿ ಈತನಮ್ಮ ಒತ್ತಡದ ಬದುಕುಡುಲ್ಲ ಏರೆಗಳ ಪುರುಸೊತ್ತಿಜ್ಜಿ ಬೊಕ್ಕೊಂಜಿಜ್ಜಿ ಕೆಣರೆ ತಾಳ್ಮೆಜ್ಜಿ ಮಾತಾ ಒತ್ತಡ 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 ಅಂದ ತಂತುಲೇನಿಕ್ಲಿ ಅಂಡ ಒತ್ತಡದ ಬದುಕುಡು ಒಂತೆಲ್ಲ ಶಾಂತಿ ಬೋಡು ಅಂದಾಂಡ ನಂಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳೇ ಅಗತ್ಯತೆ ಉಂಡು ಪೊರ್ಲ ಕಂಠದ ದೇವಲ್ಯ ನಿರ್ಮಾಣ ಆತನಿ ಈಗ ಪಣ್ಪೇರು ಒಂಜಿ ಭವ್ಯವಾಯಿನ ನಿರ್ಮಾಣ ಆವಡು ಅಂದಾಂಡ ದಿವ್ಯತೆಯ ದೃಷ್ಟಿ ನಾನು ಕೊಡೆತ್ತು ಪಂಡೊಂದಿತ್ತೆ ಅಲ್ಪ ನೇರ್ಲಗಟ್ಟೆಡ ಒಂಜಿ ಕಾರ್ಯಕ್ರಮ ಎಂಗ್ಲು ಒಟ್ಟಿಗಿತ್ತ ಬಹುಶಃ ಪಂಡೊಂದಿತ್ತೆ ದಿವ್ಯ ದೃಷ್ಟಿತ್ತಿನ ಮಾತ್ರ ಭವ್ಯತೆದ ಸೃಷ್ಟಿ ಆವು ಅಂತ ಮುಳ್ಪಲ ಅಂಚನೆ ತೋಜೊಂದುಂಡು ಒಂಜಿ ಪೊರ್ಲ ಕಂಠದ ಒಂಜಿ ಸೃಷ್ಟಿ ಆತನಿ ದಾಯಿ ಸೃಷ್ಟಿ ಆತನಂದಿಕೆಂಡ ಭವ್ಯತೆದ ದೃಷ್ಟಿದ ಪಿರವುಡು ಒಂಜಿ ದಿವ್ಯತೆದ ದಿಟ್ಟಿ ಇತ್ತನು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ನಮ್ಮ ಒತ್ತಡ ದೂರ ಮಲ್ಪನ ಕೇಂದ್ರಗಳು ಈ ನಮ್ಮ ದೇವಸ್ಥಾನಗಳನ್ನು ಪಂಡಿರು. ದೇವಸ್ಥಾನವನ್ನು ಮಾಡುವಾಗ ದೇವಸ್ಥಾನವನ್ನು ಕಟ್ಟುವಾಗ ಅಥವಾ ಪುನರ್ ಪ್ರತಿಷ್ಠೆ ಮಾಡುವಾಗ ಆಗಮ ಶಾಸ್ತ್ರದ ಮೂಲಕ ಇರಬಹುದು, ವಾಸ್ತುಶಾಸ್ತ್ರದ ಮೂಲಕ ಇರಬಹುದು, ತಂತ್ರಿಗಳೆಲ್ಲ ಸೇರಿ ಯಾವ ದಿಕ್ಕಿನಲ್ಲಿ ಹೇಗೆ ಎಷ್ಟು ಎತ್ತರಕ್ಕೆ ಎಷ್ಟು ಅಗಲಕ್ಕೆ ಯಾವ ರೀತಿಯ ಬಿಂಬ ಅದನ್ನೆಲ್ಲ ಯೋಚನೆ ಮಾಡಿರ್ತಾರೆ. ಮತ್ತೊಂದು ಶಬ್ದದಲ್ಲಿ ಹೇಳುವುದಾದರೆ ದೇವಸ್ಥಾನಗಳಲ್ಲೂ ಹಿಂದೂಗಳಿಗೆ ಒಂದು ರೀಚಾರ್ಜ್ ಸೆಂಟರ್, ಒಂದು ರೀಚಾರ್ಜ್ ಮಾಡಲಿಕ್ಕಾಗ್ತದೆ. ಒಂದು ಸತಿ ನಮ್ಮ ಮನಸ್ಸಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಟೆನ್ಷನ್ಗಳಿದ್ದರೆ ಸ್ಟ್ರೆಸ್ಗಳಿದ್ದರೆ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿದ ನಂತರ ಖಾಲಿಯಲ್ಲಿ ಹೋಗಿ ಕುಳಿತುಕೊಳ್ಳಲಿಕ್ಕೆ ಸೌತ್ ಇಂಡಿಯನ್ ನಮ್ಮ ದಕ್ಷಿಣ ಭಾರತದ ದೇವಸ್ಥಾನಗಳ ಒಂದು ಸ್ಥಾನ ಇರ್ತದೆ. ನೀವು ನಾರ್ತ್ ಇಂಡಿಯಾಕ್ಕೆ ಹೋದರೆ ಈ ರೀತಿಯ ಕೂತ್ಕೊಳ್ಳಲಿಕ್ಕೆ ಸ್ಥಾನ ಇರೋದಿಲ್ಲ. ನೀವು ಒಂದು ಸುತ್ತು ಬಂದ ನಂತರ ಕೂತ್ಕೊಳ್ಳಲಿಕ್ಕೆ ಒಂದು ಸ್ಥಾನ ಇರ್ತದೆ. ಅದು ಆ್ಯಕ್ಚುಲಿ ರೀಚಾರ್ಜ್ ಸೆಂಟರ್ ಅಂತ ಹೇಳ್ತೇವೆ. ಯಾಕಂದರೆ ಅಲ್ಲಿ ಮಾಡುವಂಥ ಪೂಜೆಗಳು ತಂತ್ರಿಗಳು ಹೇಳಿರ್ತಾರೆ ಈ ಬಿಂಬಕ್ಕೆ ಈ ರೀತಿಯ ಪೂಜನೆ ಇಲ್ಲಿ ನಡಿಬೇಕಂತ. ಅಲ್ಲಿ ಒಂದು ರೀತಿಯ ರೀಚಾರ್ಜ್ ನಮಗೆ ಆಗ್ತದೆ. ಬೇರೆ ಒಂದು ದೇವಸ್ಥಾನಕ್ಕೆ ಹೋದರೆ, ವಿಷ್ಣು ದೇವಸ್ಥಾನಕ್ಕೆ ಹೋದರೆ ಬೇರೆ ರೀತಿಯ ರೀಚಾರ್ಜ್ ನಿಮಗೆ ಆಗಲಿಕ್ಕೆ ಇದೆಲ್ಲ ನಮ್ಮ ಶಾಸ್ತ್ರಗಳ ಮೂಲಕ ಆಗಿರುವಂಥ ಒಂದು ವಿಷಯಗಳಿದೆಲ್ಲ. ಜೀರ್ಣೋದ್ಧಾರಗೂ ಪಣವು ಸಹಾಯ ಕೊರಣ ದಾನಿಲೆಗ್ ಬೊಕ ಸ್ವಯಂ ಸೇವಕ ಕೂಟದ ಮುಖ್ಯಸ್ಥರಿಗ್ ಸಮ್ಮಾನದ ಮರ್ಯಾದೆ ಮಲ್ತೇರು. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯ ಡಾಕ್ಟರ್ ಮಂಜಯ್ಯ ಶೆಟ್ಟಿ ಗುರುಕಾರ್ಮೆ ವಹಿಸಿದಿತ್ತೇರು. ಅದ್ಯಪಾಡಿ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಶೆಡ್ಡೆ ಮಂಜುನಾಥ ಭಂಡಾರಿ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯ ರಮೇಶ್ ಆಳ್ವ ಖಜೆ, ಕಾರ್ಯಗುರುಕಾರ್ಯ ಪುರುಷೋತ್ತಮ ಕೊಟ್ಟಾರಿ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯ ಸುಭಾಷ್ ಶೆಟ್ಟಿ, ಕೋಶಾಧಿಕಾರಿ ರಾಜೇಶ್ ಆಚಾರ್ಯ, ಪ್ರಧಾನ ಕಾರ್ಯಂತರಿ ಪ್ರಕಾಶ್ ಆಳ್ವ, ಅಶ್ವತ್ಥ ಅಬ್ಬುಟ್ಟು ಪಾಲ್ಗೊಂಡಿರು.